ನಾರಾಯಣ ಹೃದಯಾಲಯ ಮುಖ್ಯಸ್ಥ ಪ್ರತಿಷ್ಠಿತ ಹೃದಯ ತಜ್ಞ ಡಾಕ್ಟರ್ ದೇವಿ ಶೆಟ್ಟಿಗೆ ಬೊಮ್ಮಸಂದ್ರದಲ್ಲಿ ಕೋವಿಡ್ ಲಸಿಕೆ ನೀಡಲಾಯಿತು. ಅವರಿಗೆ ಮೊದಲ ಲಸಿಕೆ ನಂತರ ಸಾಮಾನ್ಯ ಜನರಿಗೆ ಲಸಿಕೆಯನ್ನು ವಿತರಿಸಲಾಯಿತು. ಈ ಮೂಲಕ ಕೋವಿಡ್ ಲಸಿಕೆ ಮೇಲೆ ದೇಶದ ಜನರಿಗೆ ನಂಬಿಕೆ ಮೂಡಿಸುವ ಕೆಲಸ ಮಾಡಿದ್ರು ದೇವಿ ಶೆಟ್ಟಿ. ಲಸಿಕೆ ಸ್ವೀಕರಿಸಿದ ಬಳಿಕ ಮಾತನಾಡಿದ ಅವರು, ಕೋವಿಡ್ ಲಸಿಕೆ ನಂತರ ಪ್ರತಿಯೊಬ್ಬ ಭಾರತೀಯ ವಿಕ್ಟರಿ ಸೈನ್ ತೋರಿಸಬೇಕು ಎಂದು ಜನಸಾಮಾನ್ಯರಿಗೆ ಸಲಹೆ ನೀಡಿದರು. ಭಾರತಕ್ಕೆ ಇದೊಂದು ಸುವರ್ಣಾವಕಾಶ, ಇದನ್ನು ಜನರು ಬಳಸಿಕೊಳ್ಳಬೇಕು. ಬೇರೆ ದೇಶದಲ್ಲಿ ಕೋವಿಡ್ ಇನ್ನೂ ಅಂತ್ಯ ಕಂಡಿಲ್ಲ, ಆದರೆ ಭಾರತದಲ್ಲಿ ಲಸಿಕೆ ಈಗಾಗಲೇ ನೀಡಲಾಗ್ತಾ ಇದೆ. ನಮ್ಮ ದೇಶ ವಿಶ್ವದಲ್ಲೇ ಅತಿ ಸೌಲಭ್ಯ ಹೊಂದಿರುವ ದೇಶ, ಅತಿ ಹೆಚ್ಚು ತಜ್ಞರು ನರ್ಸ್ಗಳಿರುವ ದೇಶ. ಹಾಗಾಗಿ ಅತಿ ಬೇಗ ವ್ಯಾಕ್ಸಿನ್ ತಲುಪಿಸಬಹುದಾಗಿದೆ ಎಂದರು.